ಏರ್ನ ಪರವತ್ತು ಜಾಸ್ತಿ ಪ್ರಚಾರ ಉಂಟು. ಮಳೆವರ ಗೊತ್ತಿಲ್ಲನವರನ್ನೇ ಹೋದಿಂಡು ತಾವರೇ. ಬನ್ನಿ ಗ್ರಾಮಕ್ಕೊಂದು ರೌಂಡ್ನ. ಇವಾಗ ನಾವು ಸುಳ್ಯಪದವು ಜಂಕ್ಷನ್ನಲ್ಲಿದ್ದೇವೆ. ಇದು ಪಡವನ್ನೂರು ಗ್ರಾಮದಲ್ಲಿ ಬರುವಂಥದ್ದು. ಇದು ಕೂಡ ಕೇರಳ ಗಡಿ ಪ್ರದೇಶಕ್ಕೆ ಹೊಂದಿಕೊಂಡಿರುವಂತಹ ಒಂದು ಪ್ರದೇಶ. ತಾಲೂಕಿನ ಅತ್ಯಂತ ಕಟ್ಟಕಡೆಯ ಒಂದು ಗ್ರಾಮವೂ ಕೂಡ ಹೌದು. ಈ ಭಾಗದ ಜನರು, ಈ ಭಾಗದ ಮತದಾರರು ಎಲೆಕ್ಷನ್ ಬಗ್ಗೆ ಏನು ಹೇಳ್ತಾರೆ, ತಮ್ಮ ಅಭ್ಯರ್ಥಿಗಳು ಯಾರು, ಯಾವ ರೀತಿಯಾಗಿ ಇರಬೇಕು ಮತ್ತು ಇಲ್ಲಿನ ಅಭಿವೃದ್ಧಿಗಳೇನು, ಬೇಡಿಕೆಗಳೇನು ಎನ್ನುವಂತಹ ವಿಚಾರವನ್ನು ಕೂಡ ಗ್ರಾಮಕ್ಕೊಂದು ರೌಂಡ್ ಮುಖಾಂತರ ತಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡ್ತೇವೆ. ಬನ್ನಿ. ಓಟು ಬಿ ಜೆ ಪಿ ಬರುವ ಬಿ ಜೆ ಪಿ ಗೊತ್ತಿಲ್ಲ. ಬಿ ಜೆ ಪಿ ಬರುವ ಗೊತ್ತಿಲ್ಲ ಗೊತ್ತಿಲ್ಲ ಒಂದಾ ಓಟದ ಮತ್ತೆ ಬರ್ತೊಂದಿಲ್ಲ ಬರೋದಿಲ್ಲ ಏರು ಮತ್ತೆ ಜಾಸ್ತಿ ಬರೋದಿಲ್ಲ ಬರ್ತೀನಿ ಒಂಜೊಂದು ಸರ್ತಿ ಇವತ್ತನೆ ಬರೋ ಒಂಜೊಂದು ಸರ್ತಿ ಬರ್ತೀರಾ? ಒಂಜೊಂದು ಸರ್ತಿ ಬರ್ತೀರಿ ಹೆಂಚುಂಡು ಪ್ರಚಾರ ಬರೋ ಹವಾ ಬರೋ ಹೆಂಚುಂಡು ಊರುಡೆ ಹೆಂಚ ನಂಗೆ ಕಣ್ಣೀರಾಬುಜಿ ಅಲ್ಲೊಂಜಿ ಗೆಲ್ತದ ಬರ್ಪಣ ಬುಕ್ಕದ ಪ್ರಶ್ನೆ. ರೆಡ್ಡು ಇಂಜಿನಿಯರ್ ಉಂಡು ಕಾಂಗ್ರೆಸ್ ಎಲ್ಲ ನೆಕ್ಕಳ ಪೈಟು ಪುಣ್ಯದರ ಎಂದು ಪಕ್ಷೇತರಗಳ ಕಾಂಗ್ರೆಸ್ ಇಲ್ಲ ಒಂದು ಬಿಜೆಪಿ ಬಗ್ಗೆ ಸರ್ತಿ ಮುಜಿನ ಸ್ಥಾನ ತೋಜಿ ಉಂಡು ತುಣಕ ಅದೇ ನಾನು ಇಂಚ ಬರ ಯಾರ ಕಾರಣದಲ್ಲಿ ಕಾರಣ ಆಡಳಿತಾರೆ ಅದು ಅದಾ ಎಂಚ ಎಂಚ ಉಂಟು ಸರ್ತಿ ಓಟದ ಬರ ಓಟದ ಉಂಡು ಪೂರ ಪ್ರಚಾರ ಪ್ರಚಾರ ಮಾಡ್ಕೊಂದಿಲ್ಲ ಅಂದು ಏರ್ನ ಪರವತ್ತು ಜಾಸ್ತಿ ಪ್ರಚಾರ ಉಂಟು. ಮಳೆ ಬರೋ ಗೊತ್ತಿಲ್ಲನವರನ್ನೇ ಹೋದಿ ಉಂಟು ಜಾಸ್ತಿ ಮುಂಚ ಬಿಜೆಪಿ ಪರವತ್ತು ಉಂಡು ಇದ್ದಿಂದಿದ್ದಿ ಕಡಿಮೆ ಗೊತ್ತಿಲ್ಲ ಜಾಸ್ತಿ ಜವಣರ ಊರ ಇಂಚ ಸೋಜಿ ನೋಡೆ ಫೀಲ್ಡ್ ಊರ ಪಾರ್ಟಿ ಇತ್ತಿನಗಳು ಬರ ಪಾರ್ಟಿ ಒಳ್ಳೆ ಕಾಂಗ್ರೆಸ್ ತಗೊಳ್ಳು ಇಂಚ ಬರುವಿರೋದು ಜುಂಡ ಪಣೀರ ಬಜಿ ಇದಾಯ್ತಂದ್ರ ಇನ್ನು ಊರುಡದಲ್ಲ ಸಮಸ್ಯೆ ಬೇಡಿಕೆದಲ್ಲ ಉಂಟ ಬೇಡಿಕೆ ಉಂಟ ಇತ್ತೆ ಪೂರ ಡಾಮರ ಪೂರ ಉಂಟು ತುಂಬ ದಕ್ಕಲ ಎಮ್ ಎಲ್ ಎ ನೆಂದಿಟ್ಟು ಪೂರ ಕೆಲಪುರ ಕೆಲಸಗಳು ಆತನು ಚರಂಡಿದ ಕೆಲಸಗಳು ಅಂದರೆ ಅಂತೆ ಬಾಕಿ ಉಂಟು ಅವನು ಊಟದ ನಮ್ಮ ದುಂಬುದೇವಿ ಚೇಂಜ್ ಅಂತೀಯ ಇಂಕ್ಲ ತಾವರೇನೆ ಎಂಚ ತಾವರೆ ಅರಳುವ ವರಲು ಏಪಲ್ ಅರಳದೆ ಪುಣದ ಹಿಂದೊತ್ತಲ್ಲ ಬೇತೆ ಎಂದು ಬೇತೆ ಹಿಂದೊತ್ತ ಸುರಾಯಿನ ಬಿ ಜೆ ಪಿ ಹಿಡಿದ ಬುಕ್ಕಾತ ಏನು ಹಿಂದೊತ್ತ ಸುರಾಯಿನೆ ಹಾಂ ಎಂಕ್ಲೆಗೆ ಬಿ ಜೆ ಪಿ ಮಲ್ಲೆ ಎಲ್ಲ ಮಟ್ಟದು ಅಂಚ ಏತು ಆತಂಡು ಹಾಂ ದುಂಬುದಾರೆ ಎಡ್ಡೆ ಬೆಲೆ ಅಂತೀರು ಸಂಜೆ ಮಟ್ಟಂದೂರು ಇಜಿನ ಎಂಕ್ಲ ರೋಡ್ ಪೂರ ನರ್ಕಾರ ಹೋಯ್ತಾರೆ ಇತ್ತ ಆ ಮಟ್ಟದ ರೋಡ್ ದೇಶ ಎಡ್ಡೆ ಬೆಲೆ ಅಂತೀರು ಬುಕ್ ಎಂಕ್ಲ ಇಲ್ಲ 5,000 ರೂಪಾಯಿ ಬರ್ಪುಂಡು ಮೋದಿ ನಾವು ಎಂಟು ತಿನ್ನೋದಿಲ್ಲ ಎಂಕ್ಲ 5,500 ಋಣ ಎಂಕ್ಲ ಮಾಡಪೂಜ. ನಮ್ಮೂರು ಸುಳ್ಯಪದವು. ಇದು ಬಿ ಜೆ ಪಿಯ ಒಂದು ಊರು. ನಿಜವಾಗಿ ಇಲ್ಲಿ ಬಿ ಜೆ ಪಿಗೆ ಹೆಚ್ಚು ಮತಗಳು ಬೀಳ್ತಾ ಇತ್ತು. ಆದರೆ ಪ್ರಸ್ತುತ ರಾಜಕೀಯದಲ್ಲಿ ಕೆಲವೊಂದು ಯುವಕರು ಸ್ವಲ್ಪ ತಿರುಗಿದ್ದಾರೆ ಅಂತ ಅನಿಸ್ತಾ ಇದೆ. ಸುಳ್ಯಪದವಿಗೆ ಅಭಿವೃದ್ಧಿ ಆದಷ್ಟು ಇಷ್ಟು ವರ್ಷದಲ್ಲಿ ಆದದ್ದು ಇದು ಫಸ್ಟ್ ಟೈಮ್. ಈ ನಮ್ಮ ಸಂಜೀವ ಮಠಂದೂರು ಬಂದ ಮೇಲೆ ಸುಳ್ಯಪದ ಒಳ್ಳೆ ಅಭಿವೃದ್ಧಿ ಆಗಿದೆ. ಈಶ್ವರಮಂಗಲದ ರೋಡಲ್ಲಿ ಸಾಧಾರಣ ನಾವು 10-20 ವರ್ಷ ಬರುವಂತಹ ಪರಿಸ್ಥಿತಿ ನೋಡ್ತಾ ಇದ್ದು ಎಲ್ಲ ಗುಂಡಿ ಇತ್ತು, ಅದೆಲ್ಲ ಈ ಒಂದು 4-5 ವರ್ಷದಲ್ಲಿ ಅಭಿವೃದ್ಧಿ ಆಗಿದೆ. ಮತ್ತು ರಾಜಕೀಯದಲ್ಲಿ ಅರುಣ್ ಪುತ್ತಿಲರು ಕೂಡ ಒಳ್ಳೆಯವರೇ, ನಾನು ಅವರನ್ನು ಏನು ಇದು ಹೇಳೋದಿಲ್ಲ. ಆದರೆ ಒಂದು ಪಕ್ಷದ ಸಿದ್ಧಾಂತ ಅಂತ ಇದೆ, ಆ ಸಿದ್ಧಾಂತಕ್ಕೆ ನಾವು ತಲೆಬಾಗಲೇಬೇಕು. ಅಲ್ಲಿ ಬಿ ಜೆ ಪಿ ಎನ್ನುವಂಥದ್ದು ಹಿಂದುತ್ವದ ಪರವಾಗಿರುವಂತಹ ಒಂದು ಪಕ್ಷ, ಅದರ ಬಗ್ಗೆ ಎರಡು ಮಾತಿಲ್ಲ. ಮತ್ತು ಅಶೋಕ್ ಕುಮಾರ್ ರೈವರು ಕೂಡ ನಮ್ಮ ಬಿ ಜೆ ಪಿಯಿಂದಲೇ ಹೋದವರು. ಅವರ ತತ್ವ ಸಿದ್ಧಾಂತಗಳು ಈಗ ಸ್ವಲ್ಪ ಬದಲಾಗಿದೆ. ಈಗ ಅವರು ಹೋದ ನಂತರ ಹಾಗೆ ನಮ್ಮ ಯೋಚನೆ, ನಮ್ಮ ಪಕ್ಷ ಬಿ ಜೆ ಪಿ. ನಾವು ಅದನ್ನು ಪಕ್ಷ ಸಿದ್ಧಾಂತವನ್ನು ಮರೆತು ಯಾವತ್ತೂ ಕೂಡ ಕೆಲಸ ಮೋದಿಗೆ ಬೇಕಾಗಿ ಮೋದಿ ಏನು ಮಾಡಿದ್ದಾರೆ ಅಂತ ಕೇಳ್ತಾ ಇದ್ದಾರೆ ಕೆಲವರು. ಅದು ನಾವು ಹೇಳಬೇಕು ಅಂತಿಲ್ಲ, ಇಡೀ ಜನಗಳೇ ಉತ್ತರ ಕೊಡ್ತಾ ಇದ್ದಾರೆ. ಇವತ್ತು ವಿಶ್ವದಲ್ಲಿ ಎಲ್ಲ ಕಡೆ ಹೋದರೂ ಕೂಡ ಮೋದಿಯ ಹವಾ ಹೇಗಿದೆ ಅಂತ ಗೊತ್ತಿದೆ. ಹಾಗಾಗಿ ಪುತ್ತೂರಿನ ಕ್ಯಾಂಡಿಡೇಟ್ ಹೇಗೆ ಸರ್? ಪುತ್ತೂರಿನ 3 ಕ್ಯಾಂಡಿಡೇಟಲ್ಲಿ ಬಿ ಜೆ ಪಿಯ ಅಭ್ಯರ್ಥಿ ಅವರ ಬಗ್ಗೆ ಗೊತ್ತಿಲ್ಲ, ಕೆಲವರಿಗೆ ಗೊತ್ತಿಲ್ಲ ಅಂತ ಹೇಳಿದರೆ ಅವರ ಕೆಲಸದ ಬಗ್ಗೆ ಗೊತ್ತಿಲ್ಲ ಅಂತ. ಅವರು ಹಿಂದೆ ಬಿ ಜೆ ಪಿಯಲ್ಲಿ ಇದ್ದವರು, ಸುಮಾರು ಜಿಲ್ಲಾ ಪಂಚಾಯತಿಯಲ್ಲಿ ಅನೇಕ ವರ್ಷ ಕೆಲಸವನ್ನು ಮಾಡಿದವರು. ಅದಲ್ಲದೆ ಬೆಳ್ತಂಗಡಿಯಲ್ಲಿ ಕೂಡ ಇತ್ತೀಚೆಗೆ ಪ್ರಭಾರವಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದರು. ಸುಳ್ಯ ತಾಲೂಕಲ್ಲಿ ಕೂಡ ಇದ್ದರು. ಮತ್ತು ಯಾವುದೇ ಒಂದು ವ್ಯಕ್ತಿ ತೆರೆಮೆರೆಯಲ್ಲಿ ಇದ್ದು ಮತ್ತೆ ಬೆಳಕಿಗೆ ಬಂದಾಗ ಅದು ಬೆಳಕು ಚೆಲ್ಲುವುದು ಜಾಸ್ತಿ.
ಅವರಲ್ಲಿರುವಂತಹ ಕೆಲವು ಗುಣಗಳು ಗೊತ್ತಾಗೋದು ಯಾವಾಗ ಅಂತ ಹೇಳಿದ್ರೆ ಅವರು ಅಧಿಕಾರಕ್ಕೆ ಬಂದಾಗ. ನಾವು ಆರಂಭದಲ್ಲೇ ಆರಂಭ ಶೂರತನ ಸಲ್ದು ನನಗೆ ಅದು ಮಾಡಿದ್ದೇನೆ, ಇದು ಮಾಡಿದ್ದೇನೆ, ಹಾಗೆ ಮಾಡಿದ್ದೇನೆ, ಇದು ಮಾಡಿದ್ದೇನೆ, ಅದೆಲ್ಲ ನನ್ನ ಲೆಕ್ಕದಲ್ಲಿ ರಾಜಕೀಯದಲ್ಲಿ ಒಂದು ಭಾರಿ ಕುತಂತ್ರ ನಡೀತಾ ಇದೆ ನಮ್ಮ ಪುತ್ತೂರಲ್ಲಿ. ರಾಜಕೀಯದ ಒಂದು ಚೌಕಟ್ಟಿನಲ್ಲಿ ಶಕುನಿಯ ತಂತ್ರ ನಡೀತಾ ಇದೆ. ಅದು ಯಾವ ರೀತಿ ಅಂತ ನನಗೆ ಅದನ್ನು ವಿವರಿಸಲಿಕ್ಕೆ ಮಾಧ್ಯಮದೆದುರು ತುಂಬ ಕಷ್ಟ, ಗೊತ್ತಿದೆ. ಆದರೆ ಅದಕ್ಕೆ ಇನ್ನೂ ಹೊತ್ತಿದೆ, ದಿನಗಳು ಬರ್ತದೆ. ಒಂದು 10 ತಾರೀಕಿನಂದು ಎಲ್ಲವೂ ಕೂಡ ಸರಿಯಾಗ್ತದೆ. ಒಬ್ಬ ಒಳ್ಳೆಯ ಕ್ಯಾಂಡಿಡೇಟ್ ನಮ್ಮ ಪುತ್ತೂರು ತಾಲೂಕಲ್ಲಿ ಬರ್ತಾರೆ. ಮತ್ತು ಯಾರು ಬಂದರೂ ಕೂಡ ನಾವು ತಲೆಬಾಗಲೇಬೇಕು. ಯಾಕೆಂತೇಳಿ ಜನತೆಯ ತೀರ್ಮಾನ. ನಾನು ಅವರನ್ನು ಇವರನ್ನೆಲ್ಲ ಹೇಳಿದರೆ ನಾನೊಬ್ಬ ಶಿಕ್ಷಕನಾಗಿ ತುಂಬ ಅದು ಕಷ್ಟ ಆಗ್ತದೆ. ನಮ್ಮ ಪರ ನಾವು ಹಿಂದುತ್ವ, ಅದು BJPಯಲ್ಲಿ ಕೂಡ ಇದೆ ಹಿಂದುತ್ವ, ಅರುಣ್ ಪುತ್ತೂರಲ್ಲಿ ಕೂಡ ಇದೆ ಅಂತ ನೋಡು. ನಾಡ್ದು ಎಲ್ಲದಕ್ಕೂ ಪುತ್ತೂರಿನಲ್ಲಿ 3 ಜನ ಅಭ್ಯರ್ಥಿಗಳು ಪ್ರಧಾನವಾಗಿದ್ದಾರೆ ನಮಗೆ ಕಾಣುವ ಹಾಗೆ. ಅಶೋಕ್ ರೈ, ಅಶೋಕ್ ಕುಮಾರ್ ರೈ, ತಿಮ್ಮಪ್ಪ ಗೌಡ ಮತ್ತು ಅರುಣ್ ಕುಮಾರ್ ಪುತ್ತಿಲ. ನಮಗೆ ಕಾಣುವ ಮಟ್ಟಿಗೆ ನಾವು ಅರುಣ್ ಕುಮಾರ್ ಪುತ್ತಿಲ ಅವರು ಒಂದು ಯೋಗ್ಯ ಅಭ್ಯರ್ಥಿ ಅಂತೇಳಿ ಅಂದಾಜು ಮಾಡಿದ್ದೇವೆ. ಯಾಕೆ ಅಂತ ಹೇಳಿದರೆ ಪುತ್ತೂರು ಒಂದು ಗಡಿ ಪ್ರದೇಶ, ಇಲ್ಲಿಯ ಪರಿಸ್ಥಿತಿಗೆ ಅನುಗುಣವಾಗಿ ಅವರಿಗೆ ಸಿಗಬೇಕಿತ್ತು ಅಂತ ಹೇಳೋದು. BJPಯಿಂದಾಗಿ ಅವರಿಗೆ ಸಿಗಬೇಕಿತ್ತು. BJPಯವರು ಒಂದು ದುರ್ಬಲ ಅಭ್ಯರ್ಥಿಯನ್ನು ನಿಲ್ಲಿಸಿದ್ದಾರೆ ಅಂತ ಕಾಣ್ತದೆ. ಯಾಕಂತ ಹೇಳಿದರೆ ಅವರೊಳಗೇನೋ ಆಂತರಿಕ ಒಪ್ಪಂದ ಉಂಟಂತ ಕಾಣ್ತದೆ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ್ತು BJP ಅಭ್ಯರ್ಥಿಯ ಪರವಾಗಿ. ಹೌದು, ಪಕ್ಷದಿಂದ ಅವರಿಗೊಂದು ಮೋಸ ಆಗಿದೆ ಅಂತೇಳಿ ಹೇಳಿ ಈಗ ಇಷ್ಟು ಸಮಯದಿಂದ ಅವರು ಹಿಂದುತ್ವ ಅವರ ತತ್ವನೀತಿಗೆ ಸರಿಯಾಗಿ ಅವರು ಕೆಲಸ ಮಾಡಿಕೊಂಡು ಬಂದವರು. ಹಾಗಾಗಿ ಅವರಿಗೆ ಪಕ್ಷದಿಂದ ಒಂದು ದ್ರೋಹ ಆಗಿದೆ ಅಂತೇಳಿ ಅಭಿಪ್ರಾಯ ಕಾಣ್ತಾ ಉಂಟು. ಪಕ್ಷ ಅಂತ ಅಲ್ಲ, ಅದೇ ಈಗ ತಿಮ್ಮಪ್ಪ ಗೌಡ ಬಿಟ್ಟು ಅದೇ ಒಂದು ಅದರಲ್ಲಿ ಜಾತಿ ಸಹ ಬರ್ತದೆ. ಹಿಂದುತ್ವ ಅಂತ ಹೇಳ್ತಾರೆ, ಒಂದು ಜಾತಿಯ ಇದು ಬರ್ತದೆ. ಅವರು ಮೊದಲು ಕಲಿಗರಿಗೆ ಕೊಡಬೇಕು, ಅವರಿಗೆ ಕೊಡಬೇಕು ಅಂತೇಳಿ ಭಾರಿ ಹೋರಾಟ ಮಾಡಿದವರು BJPಯ. ಅಥವಾ ಈಗ ಮಠಂದೂರು ಆದರೂ ಸಹ ಅವರ ಇದರಲ್ಲಿ ಒಂದು ಹೋರಾಟ ಎಲ್ಲ ಮಾಡಿದರು, ಅವರು ಜಾತಿ ಸಮಾವೇಶ ಮಾಡಿದರು, ಅದು ಮಾಡಿದರು. ಹಿಂದುತ್ವ ಅಂತ ಹೇಳುವಾಗ ಜಾತಿ ಇಲ್ಲಲ್ಲ, ಯಾವ ಜಾತಿಗೆ ಕೊಟ್ಟರು ಅದನ್ನು ಅವರು ಸ್ವೀಕರಿಸಬೇಕು, ಅದನ್ನೇ ಗೆಲ್ಲಿಸಬೇಕು. ಮಠಂದೂರು ಹೇಳುವಷ್ಟೇನು ಕಾಣಿಸ್ತಾ ಇಲ್ಲ, ಬೇನಾರಿಗೆ ಸೀಮಿತ ಅಂತ ಕಾಣ್ತಾ ಉಂಟು. ಅಂದರೆ ಮತ್ತೆ ಈ ರಸ್ತೆ ಆಗೋದು ಇದೆಲ್ಲ ಅದೊಂದು ಆಗ್ತಾ ಇರಬೇಕು, ಅದನ್ನು ಮಾಡಲಿಕ್ಕೆ ಬೇಕಾಗಿ ಅವರನ್ನು ಸಿಲೆಕ್ಟ್ ಮಾಡಿದ್ದಲ್ಲ. ಮತ್ತು ರಸ್ತೆ ಮಾಡಿದ್ದೇವೆ, ಅದನ್ನು ಕಾಂಕ್ರೀಟ್ ಹಾಕಿದ್ದೇವೆ ಅಂತ ಹೇಳೋದು ಅದೊಂದು ಅಭಿವೃದ್ಧಿ ಅಲ್ಲ ಅಂತೇಳಿ. ಅದು ಈಗ ತಾಲೂಕಿನಲ್ಲಿ ಯಾವುದು ಕ್ರೀಡಾಂಗಣವ, ಮೆಡಿಕಲ್ ಕಾಲೇಜ್, ಅದೆಲ್ಲ ಆದರೆ ಒಂದು ಹೋರಾಟ ನಮಗೆ ಅಗತ್ಯ ಅಂತ ಕಾಣ್ತಾ ಉಂಟು. ಹೊಸ ಯೋಜನೆಗಳು ಯಾವುದು ಬರಲಿಲ್ಲ. DV ಅವರು ಹತ್ತು ಹೇಳಿ ಮುಖ್ಯಮಂತ್ರಿ ಆಗಿರುವಾಗ ಹೇಳಿದ ಯೋಜನೆ ಇನ್ನು ಕಾರ್ಯಗತ ಆಗಲಿಲ್ಲ ಅಂತೇಳಿ. ಕೊಯ್ಲದಲ್ಲಿ ಪಶುವೈದ್ಯಕೀಯ ಕಾಲೇಜ್ ಮಾಡ್ತೇವೆ ಅಂತ ಹೇಳಿದರು, ಸುಳ್ಳಿಯಲ್ಲಿ ಒಂದು ರಬ್ಬರ್ಗೆ ಇದು ಮಾಡ್ತೇವೆ ಅಂತ ಹೇಳಿದರು. ಯಾವುದು ಆಗಲಿಲ್ಲ ಅಂತೇಳಿ. ಕಾಣುವಷ್ಟು ಅಭಿವೃದ್ಧಿ ನಮ್ಮ ಈಗ ಬೇಡ. ಬೆಂಗಳೂರು, ಮೈಸೂರು, ಬೇರೆ ಅಲ್ಲಿಯ ಸಂಸ್ಥೆಯದ್ದಾಗಿರುವಷ್ಟು ಅಭಿವೃದ್ಧಿ ಇಲ್ಲಿ ಕೂಡ ಆಗಲಿಲ್ಲ. ಯಾವುದು ಮಂಗಳೂರಿನಲ್ಲಿ ಹೇಳುವಂಥ ಒಂದು ಎಂಥದ್ದು ಕಾಣೋದಿಲ್ಲ. ವಿಶೇಷವಾಗಿ ಉದ್ಯೋಗ ಅಥವಾ ಒಂದು ಉದ್ಯೋಗ ಆಗುವಂಥ ಒಂದು ಸಣ್ಣ ಒಂದು ಬೇಡ. ಒಂದು ರಸ್ತೆ, ನೀರು, ವಿದ್ಯುತ್ 3 ದಿವಸ ಕೊಟ್ಟರೆ ತನ್ನಷ್ಟಕ್ಕೆ ಇದು ಮಾಡ್ತದೆ. ಇವರು ಏನು ಕೊಡೋದು ಬೇಡ, ಉಚಿತ ಬಿಟ್ಟಿ ಕೊಡೋದೇ ಬೇಡ. ಇಲ್ಲಿಯೇ ಒಂದು ಹಾಳೆ ಫ್ಯಾಕ್ಟ್ರಿ ಹಾಕಿದ್ರೆ ಸಾಕು, ಹಾಳೆ ತಟ್ಟೆ ಮಾಡಬೇಕಿದ್ರೆ ಅದೇ ಒಂದು ರಸ್ತೆ, ನೀರು, ವಿದ್ಯುತ್ ಇಲ್ಲದೆ ಅಂತ ಆಗೋದಿಲ್ಲ ಅಂತೇಳಿ. ಅದನ್ನು ಕೊಟ್ಟರೆ ತನ್ನಷ್ಟಕ್ಕೆ ಅಭಿವೃದ್ಧಿ ಆಗ್ತದೆ ಅಂತೇಳಿ ಇದು. ಸಣ್ಣ ಯಾರೋ ದುಡ್ಡಿದ್ದ ಒಂದು ಸಣ್ಣ ಹಾಳೆ ತಟ್ಟೆ ಮಾಡುವಂಥ ಘಟಕ ಹಾಕಿದರೆ ಒಂದು 10 ಜನರಿಗೆ ಉದ್ಯೋಗ ಆಗ್ತದೆ, ತನ್ನಷ್ಟಕ್ಕೆ ಅಭಿವೃದ್ಧಿ ಆಗ್ತದೆ. ಇವರೇನು ಧರ್ಮಕ್ಕೆ ಕೊಡೋದು ಬೇಡ ಅಂತೇಳಿ ರಾಜಕಾರಣಿಗಳು. ಹಾಗಾಗಿ ಪುತ್ತಿರದ ಪರವಾಗಿ ಹೌದು, ಇಲ್ಲಿ ಸಹ ನಮ್ಮ ಊರಲ್ಲಿ ಸಹ ಸ್ವಲ್ಪ ಬೆಂಬಲ ಅವರಿಗೆ ಕಾಣ್ತಾ ಉಂಟು. ಮೋಸ್ಟ್ಲಿ BJP ಫೇವರ್ ಇರ್ಬೋದು ಅಂತ ನಾವು ಒಪಿನಿಯನ್, BJP ಫೇವರ್ ಇರ್ಬೋದು ಅಂತ. ಬಟ್ ಕ್ಯಾಂಡಿಡೇಟ್ ಸೆಲೆಕ್ಷನ್ ಅವರು ಯಾವುದೋ ಲೇಡಿ ಮಾಡಿದ್ದಾರೆ. ಆಮೇಲೆ ಅವ್ರು ಯಾರೋ ಪುತ್ತಿಲ ಅವರು ಅಪೋಸಿಟಾಗಿ ನಿಂತಿದ್ದಾರೆ, ಅದ ಕಾರಣ ಸ್ವಲ್ಪ ಡೌಟ್ ಇದೆ. ಆದರೆ BJP ಬರ್ಬೋದು ಅಂತ ಒಂದು ಐಡಿಯಾ. ಆವಾಗ ಅಗೇನಿಸ್ಟ್ ಯಾರು ಇರಲಿಲ್ಲಲ್ಲ, ನಮ್ಮ BJPಯಿಂದ ಡಿವೈಡ್ ಆಗಿರಲಿಲ್ಲಲ್ಲ. ಈಗ ಅವರು ಒಂದಾಗಿದ್ದರು. ಸೊ ಸ್ವಲ್ಪ BJP ಫೇವರ್ ಇರುತ್ತೆ ಆ್ಯಕ್ಚುಲಿ ಇಲ್ಲಿ. ಇವಾಗ ಸ್ವಲ್ಪ ಡೌಟ್ ಇದೆ, ಯಾಕಂದರೆ ಅವ್ರು ಪುತ್ತಿಲ್ಲ ನಿಂತ ಕಾರಣ ಸ್ವಲ್ಪ ಹೇಳೋಕ್ಕಾಗಲ್ಲ. ಕಾಂಗ್ರೆಸ್ಗೆ ಚಾನ್ಸ್ ಇದೆ. ಬಟ್ ಆ್ಯಕ್ಚುಲಿ BJP ಸ್ಟ್ರಾಂಗ್ ಇದು ಏರಿಯಾ ಇದು, ಆ ಥರ ಇದೆ. ಡೆವಲಪ್ಮೆಂಟ್ ಪರವಾಗಿಲ್ಲ, ಮಾಡಿದ್ದಾರೆ. ರೋಡ್ ಇತ್ತೀಚೆಗೆ ಮಾಡಿದ್ದು, ಇಷ್ಟುವರೆಗೆ ರೋಡೇ ಇರಲಿಲ್ಲ, ಭಾಳ ಕೆಟ್ಟೋಗಿತ್ತು ರೋಡ್ಸ್. ನಾವು ತುಂಬ ಸಾರಿ ಇಲ್ಲಿ ಊರಿಗೆ ಬರುವಾಗ ಅದೇ ಹೇಳ್ತಾ ಇರೋದು. ಇಷ್ಟು ಇವನ್ DV ಅವರು ಇಲ್ಲಿ CM ಆಗಿದ್ರು ಈ ಏರಿಯಾ ಏನು ಅಷ್ಟೊಂದು ಇದು ಆಗಲೇ ಇಲ್ಲ. ಇದೇ ಏರಿಯಾ ಆ್ಯಕ್ಚುಲಿ, ಅಂದರೆ ಸುಳ್ಳ್ಯದವರು ಏನು ಅಷ್ಟೊಂದು ಇದು ಆಗಿರಲಿಲ್ಲ. ಏನು ಪ್ರಾಬ್ಲಮ್ಸು ಗೊತ್ತಿಲ್ಲ. ಈ ಸರ್ತಿ ಜೋರು ಅವಂತು ಏನು ಅಂದಾಜು ಬರುವಿರೋದು ನಿರೀಕ್ಷೆ? ಅಂದಾಜು ಈ ಸರ್ತಿ ಪನಿಯರ ಜತ್ತ ಮಾಂತ ಎಲ್ಲ ಅಡಿ ಮೇಲೆ ಅಂತ ಇರುತ್ತ. ಪನಿಯರಂಡ ಈ ಸರ್ತಿ ಪೂರ ಬೆತ್ತ ಉಂತು ಪೂರ ಅವಳು ಉಂತು ಕ್ಯಾಂಡಿಡೇಟ್ ಅಂತ ಕಮ್ಮಿ ಅಂಟ ಪನೋಲಿ ಇದ್ದೇನೆ ಅನ್ಪಣೆ. ಕ್ಯಾಂಡಿಡೇಟ್ ಜಾಸ್ತಿ ಜಾಸ್ತಿ ಅಂದ್ರಿ
ಅದೇ ಏರಿಗೆ ಪಾಡ್ನೇನು ಗೊತ್ತಾ ಒಂದಿಜ್ಜೆ ಇದ್ದಿ ಅಂದವ್ವೆ ಅದೇ ಒಂದು ಬಾರಿ ಗೊಂದಲ ಪಾಂಡಲವು ಕಂಚುವಾರು ಪೂಜೆರು ಕೈನ ವರ್ಷ ಕರಿತಾರು ಪುನತ್ತ ಏನೇರು ಬರ್ಪೇರು ಇತ್ತೆ ಬರ್ಪೇರು ಬೊಕ್ಕೇರ್ಲ ಪೂಜೆರು ಒಂಜಿ ಇಂದು ಹೊತ್ತು ಕೂಡ ಯಾರಿಗೆ ಸುಮಾರು ಸತ್ತಿ ಸೀಟು ಕೇಂತೇರಿ ಕೊಡ್ತಿದ್ದೀರಿ ಬುಕ್ಕ ಪುತ್ತೂರು ತಾಲೂಕು ತಕ್ಕಲಿ ಎಲ್ಲ ಇದ್ದೆಲ್ಲ ಇಟ್ಟು ಇಟ್ಟದ ಮಾಮೂಲಿ ಪುಣದ ಒಟ್ಟು ಒಂಜಿ ಟ್ರೆಂಡ್ ಬಂದಾಗ ಎರಡು ಪುತ್ತಿಲ ಸಪ್ ಮೊನ್ನೆ ಜವನೇರಿಗೆ ಬೋರ್ಡ್ ಒಂದು ಆತಂಡು ಅದಕ್ಕೋಸ್ಕರ ಪುತ್ತಿಲಾಗ ಬೆಂಬಲ ಬರೋ ತುಳ್ಳೇರು BJP ಪುಟ್ಟಣದಿಂದ BJP ಅಂಡ ಈಗ ಉತ್ಸವ ಹೋಗ್ಬೋಡತ್ತು ಪುತ್ತಿಲಾಗ ಸಪೋರ್ಟ್ ಅಡ್ಡ ಅಭಿವೃದ್ಧಿ ಆತಂಡು ಮಠಂದೂರು ಪುಣಾಗ ಅಡ್ಡ ಅಭಿವೃದ್ಧಿ ಮಂತೇರು ಪೂರ ಜನ ಎಂಕಲ್ನ ಸುಳ್ಯಪದವು ಈಶ್ವರಮಂಗಲ ರೋಡು ಆವರಣ ಇಜ್ಜಾಂಡು ಆರ್ನೊಂಜಿ ನೇತೃತ್ವಡು ಅಡ್ಡ ಬೇಲೆ ಮಂತೇರು ಗಲ್ಲಿ ಗಲ್ಲಿಗಳ ರೋಡ್ ಆತನ ಮೂಲು ಏರಂದು ಮಾಂತ ಮೂಜಿ ಪಾರ್ಟಿ ಇಡ್ಲ ಮೂಲು ಬಾರಿ ಫೈಟ್ ತೋಜೊಂದು ಬಂಡ ಬೇರೆ ಪುತ್ತಿಲ ಸರಿಗ್ಲ ಮಲ್ಪ ಎಡ್ಡೆ ಸಪೋರ್ಟ್ ಜನಕ್ಲು ಉಳ್ಳೇರು BJP ಇಟ್ಲ ಉಳ್ಳೇರು ಅಂಚನೆ ಕಾಂಗ್ರೆಸ್ ಇಟ್ಲ ಉಳ್ಳೇರು ನಂಗಿತ ಏರು ಬಹುಮತ ಮಲ್ಪ ಗೆಲ್ಪಿರ ಏರಂದು ಪಂಡ್ರ ಸಾಧ್ಯ ಅಲ್ಲೊಂಜಿ ಹವಾ ತೂನಾಗ ಪಂಡ ಮೂಲು ಹಿಂದೂಗಳ ಓಟು ಪೂರ ಡಿವೈಡ್ ಆದ ಪೋಪನಿರ್ದಾರ ಕೋಡಿಂಬಾಡಿ ಅಶೋಕ ರೈಕ್ಲೆಗೆ ಒಂಜಿ ಚಾನ್ಸ್ ಉಂಡು ಅಂತ ತೋಜುಂಡು ಅಂಚ BJP ಓಟು ಡಿವೈಡ್ ಆಪ್ನಿರ್ದಾರ ಅದಂಡ ಮುಕ್ಲು ಸುರೂರ್ತೆ ಮಾತೆಲ್ಲ ತಪ್ಪು ಮಲ್ತೊಂದುಲ್ಲೆ ಏರು BJP ಲೀಡರ್ಶಿಪ್ ಪಡು ತನ್ನ ಪುತ್ತಿಲನ ಇಪ್ಪಡು ಏರಾನ್ಲಕ್ಲ ತಪ್ಪೆ ಅಂಚದು ಕೋಡಿಂಬಾಡಿ ಅಶೋಕ ರೈಕ್ಲೆಗೆ ಅಯ್ನ ಒಂಜಿ ಲಾಭ ಆರು ಪಡೆಪೇರು ಅಂಕ್ಲ ಅನ್ಪಣೆ BJP ಕ್ಯಾಂಡಿಡೇಟ್ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆದಿತ್ತೇರಿಗೆ ಆ ಪೊರ್ತುಡು ಎಡ್ಡೆ ಕೆಲಸ ಮಲ್ತಿರು ಒಂಜಿ ಎಂಕ್ಲೆಗೆ ಪನ್ಪಣಕೆಂಡು ಎಂಕ ಕರೆಕ್ಟ್ ಗೊತ್ತುಜಿ ಅಂಚ ಅಂಚಂಜಿ ಒಂದು ಜನಕ್ಲೇದಾದ ಬಂಡ ಕ್ಯಾಂಡಿಡೇಟ್ ಯಾರಂದು ಆರೊಂಚೂರು ವೀಕ್ ಆಂಡು ಮಾತೇನ ಬಾಯಿಟೊಂಜಿ ಪಣ್ಣೊಂದುಲ್ಲೇರು. ವೀಕ್ಷಕರೇ, ಇದು ಸುಳ್ಯಪದವು ಭಾಗದ ಮತದಾರರ ಒಲವು ಮತ್ತು ಅಭಿಪ್ರಾಯಗಳು. ಗ್ರಾಮಕ್ಕೊಂದು ರೌಂಡ್ ಮುಖಾಂತರವಾಗಿ ಅನೇಕ ಅಭಿಪ್ರಾಯಗಳನ್ನು ನೀಡಿದ್ದಾರೆ, ಅನೇಕ ಬೇಡಿಕೆಗಳನ್ನು ಕೂಡ ನೀಡಿದ್ದಾರೆ. ವಿಭಿನ್ನವಾದಂತಹ ಅಭಿಪ್ರಾಯಗಳನ್ನು ಅಭ್ಯರ್ಥಿಗಳ ಪರವಾಗಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಮುಂದಕ್ಕೆ ಕೂಡ ಹಲವು ಗ್ರಾಮಗಳನ್ನು, ಹಲವು ಮತದಾರರ ಬಗ್ಗೆ ನಾವು ಮಾತನಾಡಿಸಲಿಕ್ಕಿದ್ದೇವೆ. ಗೌತಮ್ ಶೆಟ್ಟಿ, ಉಮೇಶ್ ಮಿತ್ತಡ್ಕ, ರಾಜೇಶ್ ಮಾಡಾವು ಹಾಗೂ ಶಿವಕುಮಾರ್, ಈಶ್ವರಮಂಗಲ, ಸುದ್ದಿ ನ್ಯೂಸ್, ಪುತ್ತೂರು. Bal Vikas English Medium School, Mani, Bantwal Taluk, to impart education with maximum value at minimum cost. An institution excellent in education with over 34 years of service. Well equipped and furnished new international level digital campus is now open. World class education with reasonable fee structure. Special inaugural offers like no donation fee for new admission. Grab this opportunity. Contact us for more details at 990222 6466. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.